ಮಂಗಳೂರು ಕಂಬಳದಲ್ಲಿ ಕಂಬಳ ಕ್ಷೇತ್ರದ ಹಿರಿಯರಾಗಿರುವ ಗುಣಪಾಲ ಕಡಂಬ ಅವರನ್ನ ತೇಜೋವಧೆ ಮಾಡಿದಂತಹ ಜಿಲ್ಲಾ ಕಂಬಳ ಸಮಿತಿ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಶೆಟ್ಟಿ ಮುಚ್ಚೂರು ಅವರನ್ನ ಸಮಿತಿಯಿಂದ ಉಚ್ಚಾಟಿಸಬೇಕು ಎಂದು ಶುಕ್ರವಾರ ಇಲ್ಲಿನ ಸಮಾಜ ಮಂದಿರದಲ್ಲಿ ನಡೆದಂತಹ ಕಂಬಳ ಅಭಿಮಾನಿಗಳ ಸಭೆಯಲ್ಲಿ ನಿರ್ಣಯ ಅಂಗೀಕರಿಸಲಾಗಿದೆ. ಗುಣಪಾಲ ಕಡಂಬರ ಜೊತೆ ಲೋಕೇಶ್ ಶೆಟ್ಟಿ ನಡೆದುಕೊಂಡಂತಹ ರೀತಿ ಖಂಡನೀಯ. ಅವರು ಪದೇ ಪದೇ ಅಶಿಸ್ತಿನಿಂದ ವರ್ತಿಸ್ತಾ ಇರುವುದರಿಂದ ಅವರನ್ನ ಜಿಲ್ಲಾ ಕಂಬಳ ಸಮಿತಿಯ ಕಾರ್ಯದರ್ಶಿ ಹುದ್ದೆಯಿಂದ ಮತ್ತು ರಾಜ್ಯ ಕಂಬಳ ಅಸೋಸಿಯೇಷನ್ ಖಜಾಂಚಿ ಹುದ್ದೆಯಿಂದ ತಕ್ಷಣ ವಜಾ ಮಾಡಬೇಕು ಎಂದು ಸಭೆಯಲ್ಲಿ ನಿರ್ಧರಿಸಲಾಯಿತು. ಲೋಕೇಶ್ ಶೆಟ್ಟಿ ಮುಂದಿನ ಮಿಯಾರು ಕಂಬಳದಲ್ಲಿ ಬಹಿರಂಗ ಕ್ಷಮೆ ಯಾಚಿಸಬೇಕು ಎಂದು ಆಗ್ರಹಿಸಲಾಯಿತು. ಕಂಬಳದ ವ್ಯವಸ್ಥಾಪಕರಿಗೆ, ಕೋಣಗಳ ಯಜಮಾನರಿಗೆ ಜಿಲ್ಲಾ ಕಂಬಳ ಸಮಿತಿಯಲ್ಲಿ ಶುಲ್ಕರಹಿತವಾಗಿ ಸದಸ್ಯತ್ವ ನೀಡಬೇಕು. ಜಿಲ್ಲಾ ಕಂಬಳ ಸಮಿತಿ ಹಾಗೂ ರಾಜ್ಯ ಕಂಬಳ ಅಸೋಸಿಯೇಷನ್ ಪುನರ್ರಚನೆ ಮಾಡಬೇಕು ಎಂದು ಆಗ್ರಹ ವ್ಯಕ್ತವಾಯಿತು. ಇನ್ನು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ನೇತೃತ್ವದ ಮಂಗಳೂರು ಕಂಬಳದಲ್ಲಿ ಕಂಬಳ ಸಮಿತಿ ಕಾರ್ಯಕಾರಿಣಿ ಸದಸ್ಯ ಅರುಣ್ ಶೆಟ್ಟಿ ಬಜ್ಪೆ ಎಂಬಾತ ಗುಣಪಾಲ ಕಡಂಬರಿಗೆ ಏಕವಚನದಲ್ಲಿ ಬೈದಿರುವಂತಹ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ತಪ್ಪು ತೀರ್ಮಾನ ಎನ್ನ ಸ್ವಂತ ಅನುಭವ ಬಂದ್ಬಿಡ್ಯಾನು ದೇವನ ಪಾಪದ ಗಿಡಪನ ಈ ಕಮಿಟಿ నేను ಮಾತ ಗಮನ ಕಾಣುತ್ತದೆ ಎಡ್ಡೆ ರೀತಿಯ ಒಂದು ವಾತಾವರಣ ಸೃಷ್ಟಿ ಆವಡ ಕಂಬಿಡ್ರೆ ಕಂಬಳ ಹೊರಗಡೆ ಬಂದ ಉದ್ದೇಶರು ಮಾತ ಎಡ್ಡೆ ತೀರ್ಮಾನ ಕೊಡ್ಲಿಕ್ಕೆ ಒಂದು ತೀರ್ಮಾನ ಕೊರ್ನಾಗ ಐಟ್ ಒಂದು ಚೂರ್ಲ ತಾರತಮ್ಯದಂತೆ ಎಡ್ಡೆ ರೀತಿಯ ತೀರ್ಮಾನ ಕೊಡ್ದು ಮಾತ ನೆಟ್ಟಿತ್ತಿನ ಜನಕ್ಕೆ ಏರೆಲ್ಲ ತೂಡ್ಲಿಕ್ಕಿನ ಪರಿಸ್ಥಿತಿ ಇದ್ದಿ ಅಂಡ ಎಡ್ಡೆ ಒಂದು ವಾತಾವರಣ ಸೃಷ್ಟಿ ಆಡ ಕಂಬಳ ಹೊರಗಡೆ ಬಂದು ಒಂದು ಕಂಬಳಾಡೆ ಏರು ನಾಲ್ಗೋಡೆಯಲ್ಲಿದ್ದದ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡಿದ್ದೀನಿ. ಆಯೆ ಬರ್ತದೆ ಕೌಂಟರ್ ಬಂದ ಕಡಂಬೇರಿಗೆ ಆಯಮೆಯಿಂದ ನೆರಪೆ ಬಂಡನ ನಿರ್ಮಲ ವಿಪರ್ಯಾಸ ಇದ್ದಿ ಅಂಚಿನ ಸುಮಾರು ಎನ್ಮ ಬರ್ತದೆ ಸಮಸ್ಯೆಯಲ್ಲಿ ಜನಾರ್ದಾತ ಆಗ್ತದೆ ಅಂಚ ನನ್ನ ತುಂಬು ಎಲ್ಲರಿಗೂ ಬೊಕ್ಕನೆ ವಾ ಕಂಬಳಲ್ಲ ವಾ ಕಂಬಳ ಕಮಿಟಿ ಇಲ್ಲ ಆ ಜನಕ್ಕೆ ಅವಕಾಶ ಕೊರದೆ ಬಲ್ಲಿ ಬಂದ ಕಂಬಳ ಮಾತ್ರ ಕಂಬಳಾಭಿಮಾನಿಗಳಲ್ಲಿ ಎಡ್ಡೆ ಮುಂದೆ ಕೊರಲಿಂದ ಪಾತಿರ್ಗ ಅತ್ತು ನಗಲ ಅನ್ಯಾಯ ಮಂತ್ರಿ ಮುಂತಡೆ ಹೋಗ್ಕೊಟ್ಟು ಇಂಚಡಿ ಹೋಗ್ತಿಂದ ದೇವರ ಸರಿಯಾದ ತೀರ್ಪು ಕೊರಡು ಬಂದೊಂದು ತಪ್ಪು ತಿದ್ದೋಂಡು ತಪ್ಪು ಎಲ್ಲ ಎಕಡೆ ಬಂದಲಿಕ್ಕೆ ತಪ್ಪು ಎರಡಲ್ಲ ಹಾಕೊಂಡು ಏಕೇತ್ ಮಾತು ಸಂಗತಿ ಇಲ್ಲ ಅಂತ ಐದು ನಾಲ್ಕರ ಮುಂದೆ ಸಮಸ್ಯೆ ಪರಿಹಾರ ಮಾಡಿದ್ರು. ಶ್ರೀನಿವಾಸನ್ನೇ ತಪ್ಪು ಅಂತ ಆರೋಪ ಬರ್ತದೆ. ಶ್ರೀನಿವಾಸನ್ ತಪ್ಪು ಅನಿಸಿದ ಬೇರೆ ಬೇರೆಗೆ ಹೋದಂತ ಭಾಷಣ ಒಂದು ಬಾಧ್ಯತೆ ತಪ್ಪು ಕೂಡ ఒక ಕೇಂದ್ರ ತಪ್ಪುದಾನೆ ఇక్కడ నుంచి నన్ను పడలే వేదికే పోయిన తప్పు అరే గుర్తి జనాలు అమ్మవారు కొరత డిప్రియాడు అంచాలి 5 ಅವಿನ ವಿಮರ್ಶೆಯನ್ನು ಬಂದು ಅನ್ಕೋತೆ ಆ ಮೀಟಿಂಗ್ ಮತ್ತೆ ಹಿರಿಯಾಗಲಿ ನಮ್ಮ ಬಾಧ್ಯತೆ ಸರಿ ಅಂತ ನಮ್ಮ ಅನುಭವದ ಕೊರತೆ ನಮ್ಮ ದಯಾಗ್ಲಿ ಪ್ರಸ್ತುತಪಡಿಸಿ ಮಾಡಿ ಬಂದೆ ಬಲ್ದ ಅಂಚದ್ದು ದಾಲ ಗುರ್ತು ಜಿಲ್ಲ ಐತೆ ಅರ್ಥ ಮುರಣಿ ಸೈಲೆಂಟ್ ಆದ ನಿರ್ತಿನೆಲ್ಲ ವಿಡಿಯೋ ಮಾಡ್ಕೊಂಡು ಬೈದರು ಒಂದು ದ್ವೇಷ ಇದ್ದ ಕಂಬಳದ ವ್ಯವಸ್ಥೆಗೋಸ್ಕರ ಎಲ್ಲ ಮಿತ್ತು ಕೊಡ್ತೇವೆ ಅವು ಅತ್ತೊಂದು ತೀರ್ಮಾನ ಆಗ್ತದೆ ತಪ್ಪು ಏನು ಮಾಡ್ತೇನೆ ಬಂದ ಹಿರಿಯರು ಒಂದು ವೇಳೆ ತಪ್ಪು ಅಂದ್ರೆ ಪ್ರೈವೇಟ್ ಆಗಿ ಏನು ಹೊರತದೆ ಸಾರ್ವಜನಿಕವಾಗಿ ಪ್ರಸ್ತುತಪಡಿಸ ಪರಿಸರ ಅವನ ತಪ್ಪು ಆ ಪವಿತ್ರವಾದ ಜಾಗದ ನಮ್ಮ ಅನ್ಯಾಯ ಮಾತಂಡ ಅವು ಹೆಂಗ ಅದು ಮನತೆರಿಗಲ ಐತೆ ದೋಸ ಒಂದತ್ತನ್ನು ಒಂದಿದ್ದು ತಕ್ಕೊಂಡು ಹೋಗ್ಬಿಟ್ರೆ ಇನ್ನ ಭಾರಿ ಅಮೂಲ್ಯವಾದ ಭರವಸೆ ಉಂಟೈತೆ.